ಉದ್ಯಮಶಾಹಿಗಳಿಗೆ 4 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಉಲ್ಲಾಸ್ ಕಾಮತ್ ಸೆಂಟರ್ ಫಾರ್ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಬಿಸಿನೆಸ್ನ ಮುಖ್ಯಸ್ಥ ಕೆ ಉಲ್ಲಾಸ್ ಕಾಮತ್ ಅವರು ಹೇಳಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಿಮಗೆ ವ್ಯವಹಾರದ ಬಗ್ಗೆ ಜ್ಞಾನ ಹೆಚ್ಚಾದಂತೆ ನೀವು ವ್ಯಾಪಾರದಲ್ಲಿ ಉತ್ಕೃಷ್ಟತೆ ಹೊಂದಲು ಸಾಧ್ಯ. ನನಗೆ ಎಲ್ಲವೂ ತಿಳಿದಿದೆ, ಕಲಿಯಲಿಕ್ಕೆ ಏನೂ ಇಲ್ಲ, ಅದರ ಅಗತ್ಯ ನಮಗಿಲ್ಲ ಎಂಬ ಭಂಡ ಜಂಬ ಹಾಗೂ ಅತಿಯಾದ ಆತ್ಮವಿಶ್ವಾಸದಿಂದ ಇಂದು ಉದ್ಯಮಗಳು ನೆಲಕಚ್ಚುತ್ತಿವೆ. ಹಾಗಾಗಿ ಉದ್ಯಮಶಾಹಿಗಳಿಗಾಗಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಅವರೆಲ್ಲರೂ ಬಂದು 1 ಗಂಟೆ ಪಾಠ ಹೇಳ್ಕೊಡ್ತಾರೆ. ಅವರ ಲೈಫ್ ಲೆಸನ್ಸ್ ಹೇಳ್ಕೊಡ್ತಾರೆ. ಶಾಲೆಯಲ್ಲಿ ಕಾಲೇಜಲ್ಲಿ ಪ್ರೊಫೆಸರ್ಗಳು ಪುಸ್ತಕ ನೋಡಿ ಪಾಠ ಹೇಳ್ಕೊಳ್ಳೋದು ಒಂದು. ಇಲ್ಲಿ ಪುಸ್ತಕ ಇಲ್ಲ, ಬೇರೆ ಬೇರೆ ಕಂಪ್ನಿಯವ್ರು ಬಂದು ಸಕ್ಸಸ್ಫುಲ್ ಫ್ಯಾಮಿಲಿ ಮ್ಯಾನೇಜ್ ಬಿಸ್ನೆಸ್ಸಲ್ಲಿ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅವರು ಬಂದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಲೈಫಲ್ಲಿ ಅವ್ರು ಲಾಸ್ಟ್ 20-30 ವರ್ಷ ಯಾವ ಥರ ಬಿಸ್ನೆಸ್ ಮಾಡೋದು, ಯಾವ ಥರದವರು ಸಕ್ಸಸ್ ನೋಡಿದ್ದಾರೆ, ಯಾವ್ಯಾವ ಥರ ಫೇಲ್ಯೂರ್ ನೋಡಿದ್ದಾರೆ, ಆ ಫೇಲ್ಯೂರ್ನ ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅದನ್ನೆಲ್ಲ ಶೇರ್ ಮಾಡ್ತಾರೆ. ಆ ಶೇರಿಂಗನ್ನು ನಮ್ಮ ಪಾರ್ಟಿಸಿಪೆಂಟ್ಸ್ ಇಲ್ಲಿ ಇವತ್ತಿನ ದಿನ 20 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಈ ಕೆಪಾಸಿಟಿನೇ 20, ಒಂದು ಬ್ಯಾಚಲ್ಲಿ ನಾವು 20ಗಿಂತ ಜಾಸ್ತಿ ತಗೊಳ್ಳೋದಿಲ್ಲ ಒಂದು ಬ್ಯಾಚಲ್ಲಿ. ಯಾಕಂದರೆ ತುಂಬ ಜನ ಇತ್ತು ಅಂತ ಹೇಳಿದ್ರೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಒಬ್ಬೊಬ್ಬ ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಏನಿದೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಕೊನೆಯಲ್ಲಿ ಈ 20 ಜನ ಬಂದಿರೋರಿಗೆ ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್ ಅವರ ಬಿಸ್ನೆಸ್ಸಲ್ಲಿ ಇರ್ಬೋದು, ಅವರ ಫ್ಯಾಮಿಲಿಯಲ್ಲಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಮಕ್ಕಳನ್ನ ಬಿಸ್ನೆಸ್ ತರಬಹುದು, ಎಲ್ಲರೂ ನಾವು ಡಿಸ್ಕಷನ್ ಮಾಡಿ ವರ್ಷಕ್ಕೆ ಒಂದು 2-3 ಸಲ ಈ ಥರ ಪ್ರೋಗ್ರಾಮ್ ಮಾಡ್ತೀವಿ. ಇದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಇದು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗೋ ಪ್ರೋಗ್ರಾಮ್ ಅಲ್ಲ. ಅವರೆಲ್ಲರೂ ನಿನ್ನೆ ಸಾಯಂಕಾಲ ಬಂದಿದ್ದಾರೆ. ನಿನ್ನೆಯಿಂದ ನಮ್ಮ ಜೊತೆ ಅವರು ಗುರುವಾರ ರಾತ್ರಿ ತನಕ ಇರ್ತಾರೆ ಅವರು. ಈ ಸಂದರ್ಭದಲ್ಲಿ ಜಸ್ಟಿಸ್ ಕೆಎಸ್ ಹೆಗಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಕೆ ಶಂಕರನ್, ಪ್ರೊಫೆಸರ್ ಸುಧೀರ್ ರಾಜ್, ಕೆ ಉಲ್ಲಾಸ್ ಕಾಮತ್ ಸೆಂಟರ್ ಫಾರ್ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಬಿಸಿನೆಸ್ನ ಲಕ್ಷ್ಮೀನಾರಾಯಣ್, ಸಿದ್ಧಾರ್ಥ್ ಪೈ ಉಪಸ್ಥಿತರಿದ್ದರು.